ಹಟ್ಟಿಯ ಗೊಬ್ಬರ ಬಳಸುತ್ತಿದ್ದ ಕೃಷಿ ಚಟುವಟಿಕೆಗಳಿಗೆ ಇಂದು ರಾಸಾಯನಿಕ ಗೊಬ್ಬರ ಬಳಸಲು ಆರಂಭಿಸಿದ್ದರ ಪರಿಣಾಮ ಮಣ್ಣೆ ವಿಷಕಾರಿಯಾಗುತ್ತಿದೆ ಎಂಬುದಾಗಿ ತುಳು ಜಾನಪದ ವಿದ್ವಾನ್ ಪಿಕೆ ಸದಾನಂದ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಅವರು ಪಡುಬಿದ್ರಿ ರೋಟರಿ ಕ್ಲಬ್, ಇನ್ನರ್ವಿಲ್ ಕ್ಲಬ್ ಹಾಗೂ ಪಡುಬಿದ್ರಿ ಸಿಎ ಬ್ಯಾಂಕ್ ಜಂಟಿಯಾಗಿ ಆಯೋಜಿಸಿದ ಕೆಸರಡು ಒಂಜಿ ದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಅಂದಿನ ದಿನಗಳಲ್ಲಿ ಕಾಲಿಗೆ ಯಾವುದೇ ರೀತಿಯ ಬಾಧೆಗಳು ಒದಗಿ ಬಂದರೆ ಕೆಸರು ತುಳಿದರೆ ಗುಣಮುಖವಾಗುವ ಕಾಲವಿತ್ತು. ಆದರೆ ಇಂದಿನ ಕಾಲಘಟ್ಟದಲ್ಲಿ ರಾಸಾಯನಿಕ ಗೊಬ್ಬರಗಳ ಹಾವಳಿಯಿಂದಾಗಿ ಎಲ್ಲ ವಿಧವಾಗಿಯೂ ಆರೋಗ್ಯ ಸಮಸ್ಯೆಗಳು ಉಲ್ಬಣಗೊಳ್ಳುವಂತಾಗಿದೆ ಎಂದರು. ದುರ್ಭಿಕ್ಷೆ ಬರ್ಕೊಂಡು ಒಂದು ಲೆಕ್ಕ ಅಂಚೆನೆ ಜೈ ಜವಾನ್ ಜೈ ಕಿಸಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಪಂತೀರು ಏಪಲ ಕೃಷಿ ಮಲ್ಪುನ ಅಕಲಿಗೆ ಜಯಾವಡು ಗಡಿನಾಡ ಪ್ರದೇಶಡು ದೇಶಗೋತ್ತರದ ದೇಹವನ್ನು ತ್ಯಾಗ ಮಲ್ಪೊತ್ತಿನ ಸೈನಿಕರಿಗೆ ಜಯಾವಡು ಒಂದು ತೇರಿನಕಲ್ನ ಅನುಭವದ ಅಮೃತದ ಪಣಿ. ಈ ನಮ್ಮ ಕೃಷಿಟ್ ಈ ಕೈ ಕೇಸರ ಅಂಡ ಬಾಯಿ ಮೊಸರು ಬಂತೀರ ತುಳುಟ್ಲ ದಾನಿವಾದಕ್ಕೆ ಬಂತೀರ ಬಂಡ ಮಣ್ಣಡು ಬೂರ್ಮಿನೆ ನುಪ್ಪು ತಿನ್ಪೆ ನುಪ್ಪುಡು ಬೂರ್ಮೆ ಮಣ್ಣು ತಿನ್ಪೆ ಕಾರಣ ತುಂಬುಡು ಈ ಮಣ್ಣಡೆ ಪುಟ್ಟುದು ಮಣ್ಣಡೆ ಬಲತ್ತದೆ ಅಂತ ಮಣ್ಣಿಗೆ ಸೇರುನ ಜನಕು ಕ್ಷಮಯಾಧರಿತ್ರಿ ಬಂಡೇರ ಮೇಲೆ ಭೂಮಿನ ಗರ್ತಂಡಲ ದಾಲ ಭೂಮಿಗೆ ಗರ್ವಾರ್ ಹೋಗಿ ಭೂಮಿನ ಅಗಿತದು ಆಯ್ತ ಕೆಸರದೇಡಿ ಬತ್ತಿನ ಹೊಸರನೇ ನಮ್ಮ ಪರ್ದು ಬಾಯಿ ಹಾಕಿನ ಗೆತ್ತೋನವ ಅಂತ ನಿಗ್ರಲ ಮಲ್ಪ ಭೂಮಿಡೆ ಆ ಭೂಮಿಡೆ ಆಯ್ನೇನು ಪೂರ ತಿಂದು ಉಂಡುದು ಬಲತ್ತದು ಬಕ್ಕ ಪ್ರಾಯ ಬಕ್ಕ ಭೂಮಿಗೆ ಲೀನವಾದ ಪೋಪ ಅಂತ ಮೂಲ ಭೂಮಿ ಅಂಡೈತೆ ಉರತ ಮಣ್ಣು ಮರ್ದ ಆತನ ದುಂಬುದ ಕಾಲೋಡು ಇತ್ತೆ ಆ ಕೆಸರು ಬಾರಿ ಬೇಸರಾತ ಕಾರಣ ಏರ್ಲ ಈ ಕೆಸರದ ಬಗ್ಗೆ ಅರ್ಥ ಮಲ್ತೊಂದು ಎದುರು ಬರ್ಪಿನ ನಾಗರ ಪಂಚಮಿಗೆ ನಮ್ಮ ಪರಶುರಾಮ ಸೃಷ್ಟಿಡೆ ತನುಮೈಪುನ ಉದ್ದೇಶದಾದ ಪಂಪಿನ ಬಗ್ಗೆ ನಮ್ಮ ತಿರಿಯನುಂಡ ಪರಶುರಾಮ ಸೃಷ್ಟಿಡೆ ಸುರೂಟು ಕೆಸರು ಖಾಲಿ ಕಡ್ಲ ಬರಿತ ಪುಯ್ಯೇನು ಅಪಕಾಂಡ ಕೃಷಿ ಮಲ್ಪುಣಗಳು ಮಾತ್ರ ಈ ಭೂಮಿದ ಒಡೆಯಾದಿತ್ತ ನಾಗದೇವರನ ಕಳ್ಳಕ್ಕೆ ನೋಡಿ. ಕಾರ್ಯಕ್ರಮವನ್ನು ಸಿಎ ಬ್ಯಾಂಕ್ ಅಧ್ಯಕ್ಷ ವೈ ಸುಧೀರ್ ಕುಮಾರ್ ಉದ್ಘಾಟಿಸಿದರು. ಸಭಾಧ್ಯಕ್ಷತೆಯನ್ನು ರೋಟರಿ ಅಧ್ಯಕ್ಷ ಸಂತೋಷ್ ಕುಮಾರ್ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಇನ್ನರ್ವಿಲ್ ಅಧ್ಯಕ್ಷೆ ನಮ್ರತಾ ಮಹೇಶ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯೆ ನೀತಾ ಗುರುರಾಜ್, ಕೃಷ್ಣ ಬಂಗೇರ, ಸುಧೀರ್ ಸುವರ್ಣ, ರಿಯಾಸ್ ಮುದರಂಗಡಿ, ಪವನ್ ಸಾಲ್ಯಾನ್ ಹಾಜರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ಸಂಸ್ಥೆಯ ಸದಸ್ಯೆಯರು, ಮಕ್ಕಳು ಹಾಗೂ ಸಾರ್ವಜನಿಕರಿಗಾಗಿ ಕೆಸರಗದ್ದೆಯಲ್ಲಿ ವಿವಿಧ ಸ್ಪರ್ಧೆಗಳು ನಡೆಯಿತು. ಕಾರ್ಯಕ್ರಮವನ್ನು ರಾಜೇಶ್ ಶೇರಿಗಾರ್ ನೆರವೇರಿಸಿದರು. ಕೆಸರುಗದ್ದೆಯ ಆಟೋಟಗಳ ತೀರ್ಪುಗಾರರಾಗಿ ಪತ್ರಕರ್ತ ಸುರೇಶ್ ಯರ್ಮಾಳ್ ಸಹಕರಿಸಿದರು. ಸುರೇಶ್ ಯರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರಿ.